ಮಂಗಳೂರು ಧರ್ಮಸ್ಥಳ ರೂಟ್ನಲ್ಲಿ ಸರ್ಕಾರಿ ಬಸ್ಸುಗಳ ಕೊರತೆಯಿಂದಾಗಿ ಪ್ರಯಾಣಿಕರು ಬಸ್ನ ಸ್ಟೆಪ್ಗಳಲ್ಲಿ ನೇತಾಡಿಕೊಂಡು ಜೀವಭಯದಿಂದ ಪ್ರಯಾಣಿಸುತ್ತಿರುವ ದೃಶ್ಯಗಳನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಕಾಣುತ್ತಿದ್ದು ಇದಕ್ಕೆ ಇನ್ನೂ ಕೊನೆಗಾಣದೆ ಪರಿಹಾರ ಯಾವುದೇ ಸಿಕ್ಕಿಲ್ಲ. ಇದು ಅತ್ಯಂತ ಬೇಸರದ ಸಂಗತಿಯಾಗಿದೆ. ಮಂಗಳೂರಿನಿಂದ ಬಿಸಿ ರೋಡ್ ಮೂಲಕ ಧರ್ಮಸ್ಥಳ ತೆರಳುವ ಬಸ್ಸುಗಳಲ್ಲಿ ಬಿಸಿ ರೋಡ್ನಿಂದ ಬಸ್ಸುಗಳ ಮೆಟ್ಟಿಲುಗಳಲ್ಲಿ ನೇತಾಡಿಕೊಂಡು ಹೋಗುವ ದೃಶ್ಯ ಬೆಳಿಗ್ಗೆ ಮತ್ತು ಸಂಜೆ ಮಾಮೂಲಿಯಾಗಿದೆ. ಬೆಳಿಗ್ಗೆ ಹೊತ್ತಿಗೆ ಧರ್ಮಸ್ಥಳದಿಂದ ಮಂಗಳೂರು ಕಡೆಗೆ ಬರುವ ವೇಳೆ ಇದೇ ಪರಿಸ್ಥಿತಿ ಇದೆ. ಈ ಬಗ್ಗೆ ಹಲವಾರು ಬಾರಿ ಮಾಧ್ಯಮಗಳು ಬೆಳಕು ಚೆಲ್ಲಿದ್ರೂ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ. ಮಳೆಗಾಲದಲ್ಲಿ ಪ್ರಯಾಣಿಕರು ಮಳೆಗೆ ಒತ್ತೆ ಹಾಕಿಕೊಂಡು ಬಾಗಿಲಿನಲ್ಲಿ ನೇತಾಡುವ ದೃಶ್ಯ ಇತರರಿಗೆ ಪಾಪ ಅನ್ನಿಸುತ್ತೆ. ಇನ್ನು ಕಾಲೇಜು ಆರಂಭವಾದ ಮೇಲೆ ಕಾಲೇಜು ಮಕ್ಕಳು ಬ್ಯಾಗ್ ಹಾಕಿಕೊಂಡು ನೇತಾಡುವ ದೃಶ್ಯಗಳು ಸೇರಿದಂತೆ ಜೀವ ಅಪಾಯಕಾರಿ ಪ್ರಯಾಣ ಇಲ್ಲಿನ ಜನತೆ ಇದೆ. ಕನಿಷ್ಠ ಪೀಕ್ ಅವರ್ಗಳಲ್ಲಾದರೂ ಹೆಚ್ಚುವರಿ ಬಸ್ಸುಗಳನ್ನು ಈ ರೂಟ್ನಲ್ಲಿ ಸಂಚರಿಸಲು ಅವಕಾಶ ಮಾಡಿದರೆ ದೊಡ್ಡ ಮಟ್ಟದ ಅಪಾಯವಾಗುವುದನ್ನು ತಪ್ಪಿಸಬಹುದು.